ಚುಚ್ಚುಮದ್ದಿನ ಮೂಲಕ ಲಸಿಕೆ ಹಾಕುವ ಕಾರ್ಯಕ್ರಮ ಪುತ್ತೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರಂಭಗೊಂಡಿದೆ. ಮೊದಲ ಲಸಿಕೆಯನ್ನು ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ಮಿತ್ರ ಹರೀಶ್ ಹಾಕಿಸಿಕೊಂಡಿದ್ದಾರೆ. ಒಟ್ಟು 72 ಮಂದಿ ಲಸಿಕೆ ಹಾಕಿಸಿಕೊಳ್ಳಲು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಬಗ್ಗೆ ಮೊದಲು ಲಸಿಕೆ ಹಾಕಿಸಿಕೊಂಡ ಆರೋಗ್ಯ ಮಿತ್ರ ಹರೀಶ್ ಅವರು ಮಾತನಾಡಿ, ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಆಗಿಲ್ಲ, ಚುಚ್ಚುಮದ್ದು ಹಾಕುವಾಗಲೂ ಯಾವುದೇ ನೋವಾಗಿಲ್ಲ, ತಲೆನೋವು ಸೇರಿದಂತೆ ಯಾವುದೇ ದುಷ್ಪರಿಣಾಮ ಬೀರಿಲ್ಲ. ಎಲ್ಲರೂ ಯಾವುದೇ ಅಂಜಿಕೆ ಇಲ್ಲದೆ ಲಸಿಕೆ ಪಡೆದುಕೊಳ್ಳಬಹುದು ಎಂದು ಭರವಸೆಯನ್ನ ನೀಡಿದರು. ಏನೇ ಸಮಸ್ಯೆ ಇಲ್ಲ, ನನಗೀಗ ಕೊಟ್ಟಿದ್ದಾರೆ, ನನಗೇನು ನೋವು ಕೂಡ ಆಗಿಲ್ಲ, ಮತ್ತು ಯಾವುದೇ ರೀತಿಯ ತಲೆ ತಿರುಗುವಂಥದ್ದು ಏನು ಸಮಸ್ಯೆ ಇಲ್ಲ. ಯಾರೂ ಕೂಡ ಹೆದರಬೇಕು ಅಂತ ಇಲ್ಲ. ಧೈರ್ಯವಾಗಿ ಕೋವಿಡ್ ವ್ಯಾಕ್ಸಿನನ್ನು ಮುಂದೆ ಬಂದು ತಗೊಳ್ಳಿ. ಅಂದರೆ ಆರೋಗ್ಯವಾಗಿರಬೇಕಾದ್ರೆ ಕೋವಿಡ್ ವ್ಯಾಕ್ಸಿನ್ ನೀವಾಗಿಯೇ ಬಂದು ತಗೊಳ್ಳಿ. ಯಾಕೆಂದರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಯಾವುದೇ ಸಮಸ್ಯೆ ಇಲ್ಲ. ಈಗ ಇಲ್ಲಿ ಫಸ್ಟ್ ನಾನೇ ತಗೊಂಡವ, ನನಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಈಗ ಚುಚ್ಚುವಾಗ ಕೆಲವೊಂದು ಇಂಜೆಕ್ಷನ್ ತಗೊಳ್ಳುವಾಗ ಚುಚ್ಚುವಾಗಲೂ ನೋವಾಗ್ತದೆ, ಅದು ಕೂಡ ನೋವಿಲ್ಲ. ಮತ್ತು ಚುಚ್ಚಿದಾದ ನಂತರ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಆಗಲೂ ನನಗೆ ಯಾವುದೇ ವ್ಯತ್ಯಾಸ ಗೊತ್ತಾಗಿಲ್ಲ.